ವೀಕ್ಷಕರೇ ನಮಸ್ಕಾರ. ಮ್ಯಾಂಗ್ಳೂರು ಮಿರರ್ಗೆ ಸ್ವಾಗತ. ತುಂಬಿದ ಕೊಡ ತುಳುಕುವುದಿಲ್ಲ ಅನ್ನುವ ಮಾತಿಗೆ ಅನ್ವರ್ಥ ಈ ಮಹಾನ್ ಕಲಾವಿದ. ಇವತ್ತು ಕರಾವಳಿಯ ಕಲಾಲೋಕದ ಧ್ರುವತಾರೆಯೊಬ್ಬರನ್ನ ಪರಿಚಯಿಸಲಿಕ್ಕಿದ್ದೇವೆ. ಯಾರ ಕುಂಚದಲ್ಲಿ ದೇವತೆಗಳು ದರೆಗಿಳಿಯುತ್ತಾರೋ, ಯಾರ ಕಲಾಕೃತಿಗಳಲ್ಲಿ ಇತಿಹಾಸ ಜೀವ ತಳೆಯುತ್ತದೆಯೋ ಅಂತಹ ಸಾಧನೆಯ ಮೇರು ಶಿಖರ, ಸರಳತೆಯ ಸಾಕಾರ ಮೂರ್ತಿ ಈ ಮಹಾನ್ ಕಲಾವಿದ. ತುಳುನಾಡಿನ ಮನೆಮನಗಳಲ್ಲಿ ಆರಾಧಿಸಲ್ಪಡುವ ಅವಳಿ ಶಕ್ತಿಗಳಾದ ಕೋಟಿ ಚೆನ್ನಯರ ಮೊದಲ ಭವ್ಯ ಭಾವಚಿತ್ರಕ್ಕೆ ರೂಪು ನೀಡಿದ ಮಹಾಶಿಲ್ಪಿ ಇವರು. ಕೇವಲ 16ನೇ ವಯಸ್ಸಿನ ಎಳೆಯ ಪ್ರಾಯದಲ್ಲಿ ಜಗದ್ಗುರು ದೇವಶಿಲ್ಪಿ ವಿಶ್ವಕರ್ಮ ಮತ್ತು ಶ್ರೀ ಕಾಳಿಕಾಂಬ ದೇವಿಯ ಅದ್ಭುತ ಚಿತ್ರವನ್ನ ಬಿಡಿಸುವ ಮೂಲಕ ಇಡೀ ನಾಡು ಇವರ ಕಲಾ ನೈಪುಣ್ಯತೆಗೆ ಶಿರಬಾಗುವಂತೆ ಮಾಡಿದರು. ವಿಶ್ವದ ಅಗ್ರಮಾನ್ಯ ಯೂನಿವರ್ಸಿಟಿಯ ಪಠ್ಯ ಪುಸ್ತಕಗಳಿಗಾಗಿ ಬರೋಬ್ಬರಿ 15,000ಕ್ಕೂ ಹೆಚ್ಚು ಅತ್ಯುತ್ತಮ ಚಿತ್ರಗಳನ್ನು ಬಿಡಿಸಿ ಜಾಗತಿಕ ಮಟ್ಟದಲ್ಲಿ ಭಾರತದ ಕೀರ್ತಿಯನ್ನ ಹೆಚ್ಚಿಸಿದ ಕಲಾವಿದ PN ಆಚಾರ್ಯ. ನಮಸ್ಕಾರ ಸರ್. ನಮಸ್ತೆ. ಮಂಗಳೂರು ಮಿರರ್ ಯೂಟ್ಯೂಬ್ ಚಾನಲ್ನಿಂದ ಒಂದು ಸಂದರ್ಶನವನ್ನು ಮಾಡ್ತಾ ಇದ್ದೀನಿ ಸರ್. ನಮಗೆಲ್ಲ ತಿಳಿದ ಹಾಗೆ ರಾಜ್ಯಗಂಡಂತಹ ಅದ್ಭುತ ಒಬ್ಬ ಕಲಾವಿದ ನೀವು. ಆದರೆ ಸಾವಿರಾರು ಚಿತ್ರ ಬರೆದ್ರು ಇನ್ನೂ ಯಾವುದೇ ಚಿತ್ರ ಬರೆಯದಷ್ಟು ವಿನಯದ ಸರಳತೆ ಎರಡನ್ನು ತುಂಬಿಸ್ಕೊಂಡಿದ್ದೀವಿ ಸರ್. ನಮಗೆ ನೀವು ಈ ಚಿತ್ರ ಬಿಡಿಸುವುದಕ್ಕೆ ಆರಂಭ ಮಾಡುವುದಕ್ಕೆ ನಿಮಗೆ ಪ್ರೇರಣೆ ಆದದ್ದು ಒಂದು ಏನಾದರೂ ಆ ಘಟನೆಗಳ ಬಗ್ಗೆ ಒಂದಿಷ್ಟು ಹೇಳಿ ಸರ್. ಹೇಗೆ ಆರಂಭ ಆಯಿತು ನಿಮ್ಮ ಜೀವನ, ಈ ಚಿತ್ರಕಲಾ ಜೀವನ? ಅಂದರೆ ನಾನು ಚಿಕ್ಕದಿರುವಾಗ 6ನೇ ಕ್ಲಾಸ್ನಲ್ಲಿರುವಾಗ ನಮ್ಮ ನೆರೆಯಲ್ಲಿ ಮಾಣಿ ದೇವಸ್ಥಾನ ಅಂತ ಒಂದಿದೆ. ಅಲ್ಲಿ ದುಗ್ಗಣ್ಣ ಶೆಟ್ಟಿ ಎನ್ನುವರು ಅದರ ಉಸ್ತುವಾರಿ ನೋಡ್ತಾಯಿದ್ರು. ಅವರು ದೇವಸ್ಥಾನದಲ್ಲಿ ಗೋಡೆಯಲ್ಲಿ ನಿಮಗೇನಾದರೂ ಮಾಡ್ಬೋದಾ ಅಂತ ಕೇಳಿದಾಗ ನಾನು ಆಗ್ಬೋದು ಗುರುಗಳೇ ಅಂತ ಹೇಳಿದೆ. ಸೊ ಆ ಒಂದು ಪ್ರೇರಣೆಯಿಂದ ನಾವು ಇಡೀ ದೇವಸ್ಥಾನದ ಸುತ್ತ ಇದ್ದ ಗೋಡೆಗಳಿಗೆ ಶಿವನ ಚಿತ್ರ ಮಾಡಿತು. ಶಿವನ ಚಿತ್ರ ಮಾಡಿದಾಗ ಅದು ಮಾತ್ರ ಎಲ್ಲರೂ ಮೆಚ್ಚಿಕೊಂಡರು. ವಿಶೇಷ ದಿನದಲ್ಲಿ ದೇವಸ್ಥಾನದ ದೀಪೋತ್ಸವ ಸಮಯದಲ್ಲಿ ಒಳ್ಳೆ ರೀತಿಯಲ್ಲಿ ಗೌರವವನ್ನು ನೀಡಿ ಸನ್ಮಾನ ಎಲ್ಲ ಮಾಡಿದ್ದೆಲ್ಲ ಆಯಿತು. ಹೌದು, 5-6ನೇ ಕ್ಲಾಸ್ನಲ್ಲಿರುವಾಗ ಅದು ಜನ ಎಲ್ಲ ತುಂಬ ಮೆಚ್ಚಿಕೊಂಡ್ರು. ಆವಾಗ ನಂಗೆ ಗೊತ್ತಾಯಿತು, ಇದರಿಂದ ಏನೋ ಸಮಥಿಂಗ್ ಇದೆ ಅಂತ. ನನಗೆ ಆ ಸೈಡ್ಗೆ ನಾನು ಮಾಲಿದೆ. ಮತ್ತು ನಾನು ಓದಿದ್ದು ಆಜುಡ್ಪಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಅಲ್ಲಿ TK ಶ್ರೀನಿವಾಸರಾವು, ಅಚ್ಯುತ ಮಾಸ್ಟ್ರು, ನಕ್ಷತ್ರಿಗಳು ಇವರೆಲ್ಲ ಇದಕ್ಕೆ ನನಗೆ ತುಂಬ ಸಪೋರ್ಟ್ ಮಾಡಿದರು. ನಮ್ಮ ರಾಜ್ಯದ ಬೇರೆ ಬೇರೆ ಕಡೆ ಇದ್ದ ಕೆಲವು ಸ್ಪರ್ಧೆಗಳಿಗೆ ನನಗೆ ಅದರಲ್ಲಿ ಪಾರ್ಟಿಸಿಪೇಷನ್ ಮಾಡೋ ಅವಕಾಶ ಎಲ್ಲ ಕೊಟ್ಟರು. ಸೊ ಅದು ನನಗೆ ತುಂಬ ಸಹಾಯ ಆಯಿತು. ಮತ್ತು ಮುಖ್ಯವಾಗಿ ನನ್ನ ತಾಯಿ, ಅವರು ಶಾಲೆಗೆ ಹೋಗಲಿಲ್ಲ, ಆದರೂ ಈ ಆರ್ಟಿನ ಬಗ್ಗೆ ತುಂಬ ಅನುಭವ ಇತ್ತು. ಅವರು ನನಗೆ ಏನಾದರೂ ಮಾಡೋದಿದ್ರೂ ಹತ್ತಿರ ಕೂತ್ಕೊಳಿಸಿ ಊಟ ಮಾಡಿಸುವಾಗ ಬರೀ ಒಂದು ಹಕ್ಕಿ ಆದರೆ ಒಂದು ಸರ್ಕಲ್ ಹಾಕಿ, ಅದರ ಹತ್ತಿರ ಚಿಕ್ಕ ಸರ್ಕಲ್ ಹಾಕಿ, ಅದರ ಮೇಲೆ ಒಂದು ಅಡ್ಡಗೆರೆ ಹಾಕಿ, ನೋಡಿ ಪುಟ್ಟ ಇದು ಹಕ್ಕಿ, ಹೀಗೆ ಅದನ್ನು ತೀರ ಸುಲಭ ರೂಪಕ್ಕೆ ಬದಲಾವಣೆ ಮಾಡಿ ನನಗೆ ಹೇಳ್ತಾಯಿದ್ರು. ಸೊ ಇದೆಲ್ಲ ನನಗೆ ಒಂಥರ ಸಪೋರ್ಟ್ ಆಯಿತು. ನನ್ನ ಮನಸ್ಸು ಆರ್ಟಿನ ಕಡೆಗೆ ಸ್ವಲ್ಪ ಮಾಡಲಿಕ್ಕೆ ಶುರುವಾಯಿತು. ಆಮೇಲೆ ನಾನು ಉಡುಪಿ ಬೋರ್ಡರ್ ಸ್ಕೂಲಿಗೆ ಸೇರಿಕೊಂಡೆ. ಅಲ್ಲಿ BP ಬಾಯಿರಿ ಅಂತ ಒಬ್ಬರು ಮಾಷಿದ್ರು, ರಂಗೋಲಿ ಬ್ರಹ್ಮ ಅಂತಲೇ ಅವರನ್ನು ಕರೆಯುವಂಥದ್ದು ಅವರು. ಆಮೇಲೆ ಚಿತ್ರಕಲಾ ಮಂದಿರ ಕಟ್ಪಾಡಿಯಲ್ಲಿ KL ಭಟ್, LG ಕಾಮತ್, ಆಮೇಲೆ GS ಶೆಣೈ ಉಡುಪಿಯಲ್ಲಿ ಶೃಂಗಾರ ಆರ್ಟ್ ಗ್ಯಾಲರಿ ನಡೆಸ್ತಾಯಿದ್ರು. ಅಲ್ಲಿ ನಾನು ಆರ್ಟ್ ಕಲೀಲಿಕ್ಕೆ ಅಂತ ಹೋದಾಗ ಅವರು ನನ್ನನ್ನು ಫ್ಯಾಕಲ್ಟಿ ಅಂತ ಮಾಡಿದರು. ಅದು ನನಗೆ ಪರೋಕ್ಷವಾಗಿ ತುಂಬ ಬೆನಿಫಿಟ್ ಆಯಿತು. ಯಾಕಂದರೆ ಶೃಂಗಾರ ಆರ್ಟ್ ಗ್ಯಾಲರಿಗೆ ನಮ್ಮ ನಾಡು ಕಂಡ ವಿಶೇಷ ದೊಡ್ಡ ದೊಡ್ಡ ಕಲಾವಿದರು, ಉದಾಹರಣೆ KK ಹೆಬ್ಬಾರ್, SM ಪಂಡಿತ್ ಇವರೆಲ್ಲ ಅಲ್ಲಿ ಬರ್ತಾಯಿದ್ರು. ಸೊ ಆ ಒಂದು ಒಡನಾಟ ನನಗೆ ಸ್ವಲ್ಪ ಆಯಿತು. ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಮಾಡಿಕೊಂಡೆ. ಆಮೇಲೆ ಅದೇ ಸಮಯದಲ್ಲಿ ನಾನು SLCಯಲ್ಲಿರುವಾಗ ಉಡುಪಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಮ್ಮದೊಂದು 1 ತಿಂಗಳ ಒಂದು ಇದು ಎಕ್ಸಿಬಿಷನ್ ಮಾಡಿತ್ತು. ಅದರಲ್ಲಿ ಕೂಡ ನಂದು ಒಂದು ಸ್ಟಾಲ್ ಇತ್ತು. ಎಲ್ಲ ಚಿಕ್ಕ ಮರಿಗಳು, ನಾನು ಚಿಕ್ಕ ಮಕ್ಕಳದ್ದೆಲ್ಲ ಅಲ್ಲಿ 2 ಪ್ರತಿಷ್ಠಿತ ವ್ಯಕ್ತಿಗಳಾಗಿದ್ದವರು ಬಂದರು. ಅವರು ಯಾರಂತ ನಮಗೆ ಗೊತ್ತಿರಲಿಲ್ಲ. ಅವರು ಹೇಳಿದರು, ಅವರವರಾಗೆ ಮಾತಾಡ್ತಾಯಿದ್ರು, ಈ ಹುಡುಗ ನಮಗೆ ಆಗ್ಬೋದು ಅಂತ ಎಲ್ಲ ಹೇಳ್ತಾಯಿದ್ರು, ಎಂತಂತ ಗೊತ್ತಿಲ್ಲ. ಸೊ ಅವರು ಮಣಿಪಾಲ KMCಗೆ ಒಂದು ಬಾ ಮಾರಯ್ಯ ಅಂತ ಹೇಳಿದರು. SSLC? ಹೌದು, SLC ಆದಾಗ.
ಅಲ್ಲಿ ಅಂತ ನಾನು ಹೋದಾಗ ಅವರು ಎ ಕೃಷ್ಣಾರಾವ್ ಅಂತ ಮಣಿಪಾಲ KMCಯ ಡೀನ್ ಅವರು, ಆಮೇಲೆ ಲಿಂಗಪ್ಪಯ್ಯ ಅಂತ ಮಣಿಪಾಲ ಮೆಡಿಕಲ್ ಕಾಲೇಜಿನ ಮ್ಯಾನೇಜರ್. ಸೊ ಅವರು ತುಂಬ ಮಾತಾಡಿ ನನ್ನನ್ನು 1 ವರ್ಷದ ಮಟ್ಟಿಗೆ ಬಾಂಬೆ JJ ಆಸ್ಪತ್ರೆಗೆ ಮೆಡಿಕಲ್ ಆರ್ಟ್ಗೆ ನನ್ನನ್ನು ಕಳಿಸಿದರು. ಅದು ನನಗೆ ತುಂಬ ಬೆನಿಫಿಟ್ ಆಯಿತು. ಹಾಗಾಗಿ ನನ್ನ ಟರ್ನಿಂಗ್ ಆಯಿತು. ಅದು ಅಲ್ಲಿ ಟ್ರೈನಿಂಗ್ ಆದ ನಂತರ ನಾನು ಮಣಿಪಾಲ ಮೆಡಿಕಲ್ ಕಾಲೇಜಿನಲ್ಲಿ ನಾನು ವೃತ್ತಿಯಲ್ಲಿ ಸೇರಿಕೊಂಡೆ. ಅದು 1969 69 ನಾನು 42 ವರ್ಷ ಅಲ್ಲಿ ಸರ್ವಿಸ್ ಮಾಡಿದ್ದೇನೆ. ನಾನು ಅಲ್ಲಿಯೇ ಎಲ್ಲ ಪ್ರಮೋಷನ್ ಆಗಿ ಕೊನೆಗೆ ನನಗೆ ರಿಟೈರ್ಡ್ ಕೂಡ ಅಲ್ಲಿಯೇ ಆದೆ. ಹಾಗೆ ಅದರ ಮಧ್ಯದಲ್ಲಿ ನನಗೆ ಅಲ್ಲಿ ಮೆಡಿಕಲ್ಗೆ ಸಂಬಂಧಪಟ್ಟದ್ದು, ಮೆಡಿಕಲ್ಗೆ ಒಂದು ಆಪ್ರೇಷನ್ ಆಗುವಾಗ ಆ ಸಂದರ್ಭದಲ್ಲಿ ನಮಗೆ ಆಪ್ರೇಷನ್ ಥಿಯೇಟರ್ಗೆ ನಮಗೆ ಪ್ರವೇಶ ಎಲ್ಲ ಇತ್ತು. ಆವಾಗ ಕೆಲವು ಸಂದರ್ಭ ಇದು ಮೇನ್ ಅಂತ ನಮಗೆ ತೋರಿಸಿದ್ದು ಡಾಕ್ಟರ್ ಪದ್ಮಾರಾವು, ಎ ಕೃಷ್ಣರಾವು ಇವರೆಲ್ಲ. ಅದು ನಮಗೆ ತುಂಬ ಲಾಭ ಆಯಿತು. ಆಮೇಲೆ ಪ್ರೊಫೆಸರ್ ಎ ಕೃಷ್ಣರಾವ್ ಆಯಿತು. ಆಮೇಲೆ ಕೆ ಕಿರೀಟಿ ಅಂತ ಒಬ್ಬರು ಇದ್ದರು, ನಮಗೆ HOD ಆಗಿದ್ದರು. ಅವರು ಕೂಡ ನಮ್ಮ ಈ ಆರ್ಟ್ಗೆ ನಮಗೆ ತುಂಬ ಸಪೋರ್ಟ್ ಆಗಿ ತುಂಬ ಹೆಲ್ಪ್ ಆಗಿ ಮಾರ್ಗದರ್ಶನ ಮಾಡಿದ್ದಾರೆ. ಹೌದು. ಅಂದರೆ ಈ ಒಂದೊಂದು ಕ್ಲಾಸ್ನಲ್ಲಿ ಕಡಿಮೆ ಅಂದರೆ 400-500 ಮಕ್ಕಳೆಲ್ಲ ಇರುವಾಗ ಸ್ಲೈಡ್ ಎಲ್ಲ ಮಾಡುವಾಗ ಅದನ್ನು ಮ್ಯಾಕ್ಸಿಮಮ್ ಸುಲಭ ರೂಪಕ್ಕೆ ಬದಲಾವಣೆ ಮಾಡಿ ನಾವು ವರ್ಕ್ ಮಾಡಬೇಕಾಗ್ತದೆ. ಆ್ಯಕ್ಚುಲಿ ನಮಗೆ OTಗೆ ಅಂದರೆ ಆಪ್ರೇಷನ್ ಥಿಯೇಟರ್ಗೆ ನಮ್ಮನ್ನು ಕರ್ಕೊಂಡೋಗಿ ಅದನ್ನು ತೋರಿಸಿದ ಉದ್ದೇಶವೇ ಅದನ್ನು ಮ್ಯಾಕ್ಸಿಮಮ್ ಸುಲಭ ಥರಕ್ಕೆ ನಾವು ಬದಲಾವಣೆ ಮಾಡಲಿಕ್ಕೆ. ಅಂದರೆ ಮಾನವನ ದೇಹದ ಏನೇನು ಅಂಗಗಳಿದೆ ಅದನ್ನು ಅತ್ಯಂತ ಸುಲಭವಾಗಿ ನೀವು ಚಿತ್ರ ಮಾಡಿ ಮಕ್ಕಳಿಗೆ ತೋರಿಸಿ. ಹೌದು. ನಾವು ಪ್ರೊಫೆಸರ್ಗೆ ಕೊಡುವಂಥದ್ದು, ಅವರು ಕ್ಲಾಸ್ನಲ್ಲಿ ಅದರ ಬಗ್ಗೆ ಹೇಳ್ತಾರೆ. ಹಾಗೆ ಸರ್, ನಿಮ್ಮ ಮನೆಯ ಬಗ್ಗೆ ಸರ್, ಮನೆಯ ಒಂದು ಹಿನ್ನೆಲೆ, ನೀವು ಅಪ್ಪ ಅಮ್ಮ ಎಷ್ಟು ಜನ ಮಕ್ಕಳು, ಹೇಗೆ ನಮ್ಮದು ದೊಡ್ಡ ಸಂಸಾರ. ನಾವು ಗಂಡು ಮಕ್ಕಳು, ನಾನು ಮತ್ತು ಅಣ್ಣ ಇಬ್ಬರೇ, ಮತ್ತು ಹೆಣ್ಣು ಮಕ್ಕಳು ಒಂದು 5 ಜನ ಇದ್ದೇವೆ. ಸೊ ಅವರೆಲ್ಲ ಅವರ ಬಾಡಿಗೆ ಇದ್ದಾರೆ. ಅಣ್ಣ ಕೂಡ ಒಂದು 4-5 ವರ್ಷದಿಂದ ತೀರಿ ಹೋದರು. ಹಾಗೆ ಅಣ್ಣ, ತಂದೆ, ಅಮ್ಮ ಎಲ್ಲ ಇದಕ್ಕೆ ನನಗೆ ಫುಲ್ಲು ಸಪೋರ್ಟಾಗಿ ಇದ್ದರು. ಅಂದರೆ ಮನೆಯಲ್ಲಿ ಆ ತಂದೆಯವರು ಕೆತ್ತನೆ ಎಲ್ಲ ಮಾಡ್ತಾಯಿದ್ರು. ಸೊ ಅದು ನೋಡಿ ನನಗೆ ಕೂಡ ಅದಕ್ಕೆ ನಾನು ಸ್ವಲ್ಪ ಮಟ್ಟಿಗೆ ಮಾಲಿಬಿಟ್ಟೆ. ಹಾಗಾಗಿ ನಾನು ಹೈಸ್ಕೂಲ್ನಲ್ಲಿ ಎಲ್ಲ ಇರುವಾಗ, ಎಲಿಮೆಂಟ್ರಿ ಹೈಸ್ಕೂಲ್ನಲ್ಲಿ ಇರುವಾಗ ನಾನು ಮಣ್ಣಿನ ಗಣಪತಿ ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ದೀಪಾವಳಿ ಹಬ್ಬ ಟೈಮಲ್ಲಿ ಬೇರೆ ಬೇರೆ ನಮೂನೆ ವಿನ್ಯಾಸದ ಇದು ಗೂಡುದೀಪ ಎಲ್ಲ ಮಾಡ್ತಾಯಿದ್ದೆ. ಸ್ಪೆಷಲಿ ಆ ಟೈಮಿನಲ್ಲಿ ಒಂದು 5-6 ಗಣಪತಿ ನಾನು ಮಾಡ್ತಾಯಿದ್ದೆ. ಎಲ್ಲ ಓಸಿಯಲ್ಲಿ, ಹಣಕ್ಕಾಗಿ ಅಲ್ಲ, ಅವರು ಕೊಟ್ಟದನ್ನು ತೆಗೊಳ್ಳೋದಷ್ಟೇ. ನಮಗೆ ಆ ನೆವನದಲ್ಲಿ ಒಂದು ಕರೀಲಿಕ್ಕೆ ಆಗ್ತದಲ್ಲ ಅಂತ. ಹಾಗೆ ಈಗ ಹೌದು ಈಗೇನು ತೊಂದರೆ ಇಲ್ಲ, ಎಲ್ಲ ಸಪೋರ್ಟ್ ಮಾಡ್ತಾರೆ. ನನ್ನ ಮಿಸ್ಸಸ್ ಆಗಲಿ, ನನಗೆ 2 ಗಂಡು ಮಕ್ಕಳು, ಅವರಿಗಿಬ್ಬರಿಗೆ ಮದುವೆ ಆಗಿದೆ, 2 ಸೊಸೆಯರಿದ್ದಾರೆ, ಮತ್ತು 3 ಜನ ಪುಳ್ಳಿಯವರಿದ್ದಾರೆ. ಎಲ್ಲರೂ ನಾವು ಒಟ್ಟಿಗೆ ಇದ್ದೇವೆ, ಹಾಗೇನು ಪ್ರಾಬ್ಲಮ್ ಇಲ್ಲ. ಈಗ ಪ್ರಿಯನಾಚಾರ್ಯ ಅನ್ನುವಂಥ ಹೆಸರು ಜನರ ಬಾಯಿಗೆ ತಲುಪುವುದು 2 ಮುಖ್ಯ ಉದ್ದೇಶಗಳು. ಒಂದು, ಇವತ್ತಿನ ಎಲ್ಲ ಬಿಲ್ಲವ ಸಮುದಾಯದ ಅಥವಾ ಯಾವುದೇ ಯುವವಾಹಿನಿಯಲ್ಲಿ ಯಾರೇ ಇರಲಿ, ಕೋಟಿ ಚೆನ್ನಯರನ್ನು ಆರಾಧನೆ ಮಾಡುವ ಎಲ್ಲ ಕೇಂದ್ರಗಳಲ್ಲೂ ಇವತ್ತಿಗೆ ನಮಗೆ ಕೋಟಿ ಚೆನ್ನಯರನ್ನು ಕಲ್ಪನೆ ಮಾಡಿಕೊಟ್ಟದ್ದು ನಿಮ್ಮ ಚಿತ್ರಗಳು. ಮತ್ತೊಂದು, ಪುರಾಣಕ್ಕೆ ಸಂಬಂಧಪಟ್ಟ ಕೃತಿಗಳು ಏನು ಸಾಪ್ತಾಹಿಕದಲ್ಲಿ ಬರ್ತಾ ಇತ್ತು, ಅದು ನಮ್ಮನ್ನು ಇವತ್ತಿಗೂ ಪ್ರಿಯನಾಚಾರ್ಯರನ್ನ ಶಾಶ್ವತವಾಗಿ ನಮಗೆ ನೆನಪಿದೆ. ಮುಖ ನೋಡದವರಿಗೆ ಪ್ರಿಯನಾಚಾರ್ಯ ಅಂದ್ರೆ ಚಿತ್ರಗಳು ಅಂತ. ಅಂದ್ರೆ ಒಂದು ಚಿತ್ರಕ್ಕೆ ಭಾವಸ್ಪರ್ಶ ನೀಡಲಿಕ್ಕಾಗುವಂಥ ಕಲಾವಿದರು ಬಹಳ ವಿರಳ. ಅದರಲ್ಲಿ ಪ್ರಿಯನಾಚಾರ್ಯ ಮುಂಚೂಣಿಯಲ್ಲಿರೋದು. ನನಗೆ ಬೇಕಾದ್ರೆ ಸರ್, ಈಗ ಈ ಕೋಟಿ ಚೆನ್ನಯರ ಚಿತ್ರ ಬಿಡಿಸಿಕೊಳ್ಳೋದು ಹೇಳಿ ಸರ್, ಏನಾಯ್ತು? ಸತ್ಯವಾಗಿ ಹೇಳಬೇಕಿದ್ರೆ ಇದಕ್ಕೆಲ್ಲ ಆ ಕೋಟಿ ಚೆನ್ನಯರೇ ಪ್ರೇರಣೆ ಕೊಟ್ಟಿದ್ದಾರೆ ಅಂತ ನಾನು ನಂಬಿದ್ದೇನೆ. ಕಾರಣ ಇಷ್ಟೇ, ಆ ಸಂದರ್ಭದಲ್ಲಿ ನಾನು ಕಾಳಿಕಾಂಬೆ, ವಿಶ್ವಕರ್ಮ ಎಲ್ಲ ನನ್ನ ವರ್ಕ್ ತುಂಬ ಜನ ಮೆಚ್ಚಿಕೊಂಡಿದ್ದರು. ಪ್ರತಿ ತಿಂಗಳಿಗೆ ನನಗೆ ಪಾಕೆಟ್ ಮನಿ ಆಗಿ ಆ ಚಿತ್ರದಿಂದ ಬರ್ತಾಯಿತ್ತು. ಸೊ ನಮ್ಮ ಆಫೀಸಲ್ಲಿ ಮುದ್ದು ಪೂಜಾರಿ, ಕಕ್ಕುಂಜೆ ಮುದ್ದು ಪೂಜಾರಿ ಅಂತ ಅವರು ಇದ್ದರು. ಅವರಿಗೆ ತುಂಬ ಖುಷಿ. ಯಾವಾಗಲೂ ಹೀಗೆ ಬಂತು, ನಾವು ಕಾಪಿ ಕುಡಿಯುವ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಒಂದು ದಿನ ನಾನು ಹೇಳಿದೆ, ಮುದ್ದಣ್ಣ, ನಾವು ಕೂಡ ನಿಮ್ಮದು ಕೋಟಿ ಚೆನ್ನಯರ ಬಗ್ಗೆ ಮಾಡೋಣ ಅಂತ.
ಅಯ್ಯೋ ಅದೆಲ್ಲ ಹೇಗೆ ಆಗ್ತದೆ ಮಾರ್ರೆ, ಅದ್ರ ಮಾಹಿತಿಯಲ್ಲಿ ಉಂಟು ಅಂತ. ಸೊ ನಾನು ಹೇಳಿದೆ, ಮಾಹಿತಿಗೇನಿಲ್ಲ, ನೀವು ಒಪ್ಪಿಗೆ ಕೊಟ್ಟರೆ ನಾವು ಕೂಡಲೇ ಅದರ ಬಗ್ಗೆ ಎಲ್ಲ ವ್ಯವಸ್ಥೆ ಮಾಡ್ಬೋದು ಅಂತ. ಸರಿ ಅಂತ ಅವರು ಒಪ್ಪಿದ್ದು. ಸೊ ನಾವು ಮತ್ತು ಅವರು ಅದರ ಬಗ್ಗೆ ತುಂಬ ಡೀಪು ಚರ್ಚೆ ಮಾಡಿದ್ದು, ಹೇಗೆ ಮಾಡುವ ಏನು ಮಾಡುವ ಅಂತ. ಅದು ಅಷ್ಟರವರೆಗೆ ಕೋಟಿ ಚೆನ್ನೈ ಅಂತ ಯಾರಂತಲೇ ಗೊತ್ತಿಲ್ಲ. ಕೊನೆಗೆ ನಾವು ಮಾಡಿದ್ದು ನೋಡಿ, ನಾವು ಒಂದಷ್ಟು ಗರಡಿಯೆಲ್ಲ ಉಂಟಲ್ಲ, ಪ್ರತಿ ಗರಡಿಗೆ ನಾವು ಭೇಟಿ ಕೊಟ್ಟು ಅಲ್ಲಿ ಒಂದು ಪಾರುಪತ್ಯಗಾರರ ಹತ್ರ ಅದರ ಬಗ್ಗೆ ನಾವು ವಿಷಯ ಸಂಗ್ರಹ ಮಾಡುವ, ಆಮೇಲೆ ನಮಗೊಂದು ಐಡಿಯಾ ಬರ್ತದೆ ಅಂತ. ಸೊ ಹಾಗೆ ನಾನು ಮತ್ತು ಮುದ್ದು ಪೂಜಾರಿಯವರು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಷ್ಟು ಗರಡಿ ಉಂಟು, ಹೆಚ್ಚಿನ ಗರಡಿಗಳಿಗೆ ನಾವೆಲ್ಲ ಭೇಟಿ ಕೊಟ್ಟು ಇಡೀ ಕೋಟಿ ಚೆನ್ನೈಯರ ಬಗ್ಗೆ ನಾವು ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದು. ಅದು ಹೆಚ್ಚು ಕಡಿಮೆ ಒಂದು 200 ಪುಟದ ಪುಸ್ತಕ ಬರೀ ಕೋಟಿ ಚೆನ್ನೈಯರ ಬಗ್ಗೆ ಮಾಹಿತಿ ಆಯಿತು. ಅಂದರೆ ಅಲ್ಲಿ ಗರಡಿಯಲ್ಲಿ ಅದಕ್ಕೆ ಬಗ್ಗೆ ಬೇಕಾದಷ್ಟು ತಿಳಿದವರೆಲ್ಲ ಅವ್ರ ಹತ್ರ. ಸೊ ಹಾಗೆ ಮಾಡಿ ಒಂದು ಕೋಟಿ ಚೆನ್ನೈ ಬರೆಯಿತು. ಅದು ಕಕ್ಕುಂಜೆ ಗರಡಿಯಲ್ಲಿ ಅದರ ಬಿಡುಗಡೆ ಕೂಡ ಆಯಿತು. ಅದಕ್ಕೆ ಕೃಷ್ಣಪ್ಪ ಕೋಟ್ಯಾನ್ ಎನ್ನುವರು ಅದಕ್ಕೆ ಹಣ ಖರ್ಚು ಮಾಡಿದರು. ಅದ್ದೂರಿಯಲ್ಲಿ ಬಿಡುಗಡೆ ಆಯಿತು. ಅದನ್ನು ಹೆಚ್ಚಿನವರು ಸ್ವೀಕಾರ ಮಾಡಿದರು. 10,000 ಕಾಪಿ ಬರೀ ಒಂದು ತಿಂಗಳಲ್ಲಿ ಖಾಲಿ ಆಯಿತು. ಗೋಪಾಲ ಎನ್ನುವಂಥ ಒಬ್ಬ ವ್ಯಕ್ತಿ ಕಾರ್ಕಳದ ಗೋಪಾಲ ಎನ್ನುವ ಒಬ್ಬ ವ್ಯಕ್ತಿ, ಅವರು ಒಬ್ಬನೇ 1,000 ಕಾಪಿ ತಗೊಂಡಿದ್ದರು. ಜನರಿಗೊಂದು ಕ್ಯೂರಿಯಾಸಿಟಿ, ಹೊಸ್ತು ಕೋಟಿ ಚೆನ್ನೈ ಅಂತ. ಸೊ ಆ ಬಿಲ್ಲವ ಸಮುದಾಯದವರು ನಮ್ಮಲ್ಲಿ ತುಂಬ ಜನ ಇದ್ದಾರಲ್ಲ, ಈ ಒಂದು ಕೃತಿ ಕೈಗೆ ಸಿಕ್ಕಿತ್ತಲ್ಲ ಅಂತ. ಆಮೇಲೆ 1 ವರ್ಷದ ಒಳಗೆ ಅದು ಎಲ್ಲ ಖಾಲಿ ಆಯಿತು. ಭಾರತ್ ಪ್ರೆಸ್ನವರು ಅದನ್ನು ಪ್ರಿಂಟ್ ಮಾಡಿದ್ದು ಎಲ್ಲ ಆಯಿತು. ನಾನು ಕೂಡ ಶಿವಕಾಶಿಗೆ ಹೋಗಿದ್ದೆ. ಆಮೇಲೆ ಎಲ್ಲ ಖಾಲಿ ಆಯ್ತಲ್ಲ, ಇನ್ನು ರೀಪ್ರಿಂಟ್ ಮಾಡಬೇಕಂತ ಎಲ್ಲರ ಒತ್ತಾಯ ಆಯಿತು. ಆಗ ನಾನು ಹೇಳಿದ್ದೆ ಮುದ್ದಣ್ಣ ಹತ್ರ, ನಾವು ಮುದ್ದಣ್ಣ ಹೀಗೆಲ್ಲ ಆಯ್ತಲ್ಲ, ಈಗ ಇದು ಸರಿ ಅಂತ ನಮಗೇನು ಗ್ಯಾರಂಟಿ ಇಲ್ಲ, ಎಲ್ಲ ಮೇಲ್ನೋಟಕ್ಕೆ ಸರಿ ಇರ್ಬೋದು, ಇದರ ಬಗ್ಗೆ ನಾವು ಒಂದು ದಿನ ಇಡೀ ಡೀಪ್ ಡಿಸ್ಕಸ್ ಮಾಡಿ ಆಮೇಲೆ ನಾವು ಎರಡನೇದು ಮಾಡುವ ಅಂತ ಕೇಳಿದೆ. ಹೌದು ಅಂತ ಅವರು ಎಲ್ಲ ಸಮುದಾಯದವರಿಗೆಲ್ಲ ಹೇಳಿದರು. ಹಾಗೆ ಅದೇ ಸಮಯದಲ್ಲಿ ಆದಿಉಡುಪಿಯಲ್ಲಿ ಬೈದಶ್ರೀಯಲ್ಲಿ ಈ ಕಾರ್ಯಕ್ರಮ ಆಯಿತು. ಬಿಲ್ಲವ ಮುಖಂಡರಾಗಿರುವಂಥ ಜನಾರ್ದನ ಪೂಜಾರಿಯು ಕೂಡ ಅಲ್ಲಿಗೆ ಬಂದಿದ್ದರು. ಅವರ ಸಮ್ಮುಖದಲ್ಲಿ ಮೋಹನ್ ಕೋಟ್ಯಾನು, ಬಾಬು ಅಮೀನು ಇವರೆಲ್ಲ ಬಂದಿದ್ದರು. ತುಂಬ ಸಮುದಾಯದ ದೊಡ್ಡ ದೊಡ್ಡ ತಲೆಯವರೆಲ್ಲ ಇದ್ದರು. ಅದರ ಬಗ್ಗೆ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಈ ಸೀಕ್ರೆಟ್ ಅವ್ರಿಗೆ ಗೊತ್ತಿಲ್ಲ. ಕೊನೆಗೆ ಕೆಲವರು ಅದರಲ್ಲಿ ದರ್ಶನಕ್ಕೆ ನಿಂತ್ಕೊಳ್ಳುವವರು, ಆಮೇಲೆ ಗರಡಿಯಲ್ಲಿ ತುಂಬ ಸರ್ವಿಸ್ ಮಾಡಿದವರು ಎಲ್ಲ ಇದ್ದರು. ಕೊನೆಗೆ ನಾವು ಮಾಡಿದ್ದೆಲ್ಲ ಒಪ್ಪಿಕೊಂಡ್ರು. ಆಮೇಲೆ ಅವರ ತಲೆಯಲ್ಲಿರುವಂಥ ಚಪ್ಪರ ಕೊಂಬಿನಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ಸಭೆ ಸರ್ವಾನುಮತದಿಂದ ತೀರ್ಮಾನ ಆಯಿತು. ಅದು ಏನು ಅಂತ ಹೇಳಿದರೆ, ನಾವು ಮೊದಲು ಮಾಡಿದ ಕೋಟಿ ಚೆನ್ನೈದಲ್ಲಿ ಅಲ್ಲಿ ಈ 3 ಸ್ಟೆಪ್ ಇದೆ, ಅದರಲ್ಲಿ ಒಂದು ಸೂರ್ಯನ ಹಾಗೆ ಇದೆ. ಆಮೇಲೆ ಉಳಿದದೆಲ್ಲ ಏನು ಮಾತಾಡಲಿಕ್ಕಿಲ್ಲ. ಸೂರ್ಯ ಇಡ್ಕೊಳ್ಳೋದು, ಅದರಲ್ಲಿ ನಿಂತುವ ಭಂಗಿ ಇರ್ಬೋದು, ಅವರ ಡ್ರೆಸ್ ಇರ್ಬೋದು, ಆಭರಣ ಇರ್ಬೋದು, ಎಲ್ಲ ಏನು ಮಾತಾಡಲಿಕ್ಕಿಲ್ಲ. ಇದೊಂದು ಸಣ್ಣ ಕರೆಕ್ಷನ್ ಬಂತು. ಸರಿ, ಅದನ್ನು ನಾವು ಸರ್ವಾನುಮತದಿಂದ ಅದನ್ನು ಒಪ್ಪಿಕೊಂಡು ಆಮೇಲೆ ರೀಪ್ರಿಂಟ್ ಮಾಡಿದ್ದು. ಆ ರೀಪ್ರಿಂಟ್ ಮಾಡಿದ್ದು ಮಾತ್ರ ಅದು ಸೂಪರ್ ಕ್ಲಿಕ್ ಆಯಿತು. ಎಲ್ಲಿಯವರೆಗೆ ಅಂತ ಹೇಳಿದರೆ, ನಮ್ಮ ಜಗತ್ತಿನ ಯಾವ ಮೂಲೆಯಲ್ಲಿದ್ದ ಬಿಲ್ಲವ ಸಮುದಾಯದ ವ್ಯಕ್ತಿ ಅಥವಾ ಕೋಟಿ ಚೆನ್ನೈಯರನ್ನು ಆರಾಧನೆ ಮಾಡುವವರು ಎಲ್ಲರೂ ಅದನ್ನು ಒಪ್ಪಿಕೊಂಡರು. ಹಾಗಾಗಿ ಈಗ ಅದು ತುಂಬ ಪ್ರಚಾರದಲ್ಲಿ ಇದೆ. ಈಗ ನಾವು ಕೋಟಿ ಚೆನ್ನೈ ಅಂತ ಅದೇನು ಹೊಸ್ತೇನಲ್ಲ. ನಮ್ಮ ಮೊದಲು ಒಬ್ಬರು ಬರ್ನರ್ ಅಂತ ಒಬ್ಬರು ಮಾಡಿದ್ದಾರೆ. ಅವರು ಬ್ರಿಟಿಷ್ ಅಂತ ಮಾಹಿತಿ ಉಂಟು ಅಷ್ಟೇ, ಮತ್ತು ಎಲ್ಲಿ ಅಂತ ಗೊತ್ತಿಲ್ಲ. ಅವರು ಮಾಡಿದ್ದಾರೆ. ಅವರು ಕೋಟಿ ಚೆನ್ನೈ ಹೇಗೆ ಮಾಡಿದ ಅಂತ ಹೇಳಿದರೆ, ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಏನು ಅಲ್ಲಿ ಭೂತಕೋಲದಲ್ಲಿ ಕಟ್ಟುವ ಇರ್ಬೋದು, ಅದು ಕಾಲ್ಪನಿಕವಾಗಿ ಮಾಡಿದ್ದು. ಅದು ಒಂದು ರಾಕ್ಷಸ ಅಂತ ಹೇಳ್ತೀರಾ, ಅದು ಎಂತ ಹೇಳಲಿಕ್ಕೆ, ಅದು ನಾಲಿಗೆ ಉದ್ದ ಹಾಕಿದ್ದಾರೆ, ಕಣ್ಣು ದೊಡ್ಡದು, ಆಮೇಲೆ ಉಗುರು ದೊಡ್ಡದು, ಆಮೇಲೆ ಯಕ್ಷಗಾನದಲ್ಲಿ ಬರುವಂಥ ಜೋಕರ್ ಥರದ ಬೆಂಡಿನ ಟೊಪ್ಪಿ, ಹೀಗೆಲ್ಲ ಮಾಡಿ ಏನೇನೋ ಮಾಡಿದ್ದಾರೆ. ನಮ್ಮ ತುಳುವರು ಮಹಾಬುದ್ಧಿವಂತರು. ಅವರು ಯಾವುದನ್ನು ಸ್ವೀಕಾರ ಮಾಡುವ ಮೊದಲು ಅವರು ಆತ್ಮವನ್ನು ವಿಮರ್ಶನೆ ಮಾಡಿ ಇದು ಓಕೆ ಆದರೆ ಸ್ವೀಕಾರ ಮಾಡ್ತಾರೆ. ಇದು ನಮ್ಮ ಸ್ವೀಕಾರ ಮಾಡುವ ಮನಸ್ಸಿಗೆ ಇದು ಒಪ್ಪಲಿಲ್ಲ. ಇದು ಏನಪ್ಪ ಇದು ಇಷ್ಟೊಂದು ಜೋಕರ್ ಥರ ಅಂತ ಯಾರು ಅದನ್ನು ಸ್ವೀಕಾರ ಮಾಡಲಿಲ್ಲ. ನಾವು ಏನು ಮಾಡಿದ್ದು, ಈ ಕೋಟಿ ಚೆನ್ನೈಯರನ್ನು ನಾನು ವೈಯಕ್ತಿಕ ನೆಲೆಯಲ್ಲಿ ಹೇಳುವುದಿದ್ದರೆ ಅವರನ್ನು ರಾಮ ಲಕ್ಷ್ಮಣರಿಗೆ ನಾನು ಹೋಲಿಕೆ ಮಾಡಿದ್ದು. ರಾಮ ಲಕ್ಷ್ಮಣ ಕೂಡ ಅಣ್ಣ ತಮ್ಮ, ಕೋಟಿ ಚೆನ್ನೈ ಕೂಡ ಅಣ್ಣ ತಮ್ಮ. ಈ ಥರ ಈವನ್ ಗುಣಧರ್ಮ ಕೂಡ
ಹಾಗೆ ಇದೆ, ಒಂದು ಸ್ವಲ್ಪ ಸಾಮ್ಯ. ಸಾಮ್ಯತೆ ಇದೆ. ಈಗ ನಾನು ಹಾಗೆ ಮಾಡಿದ್ದು. ಕೋಟಿ ರಾಮನಿಗೆ ಯಾವ್ದಾದ್ರು ಪಾರ್ಧನಗಳನ್ನ ಸಂಧಿಗಳನ್ನ ಏನಾದ್ರು ಅಧ್ಯಯನ ಮಾಡಿ ತುಂಬ ಮಾಡಿದ್ದೇವೆ. ಅದೇ ಹೇಳಿದಲ್ಲ, 200 ಪೇಜಿನ ಪುಸ್ತಕ ಎಲ್ಲ ಇದರ ಬಗ್ಗೆ ಇತ್ತು. ಅದನ್ನು ಅಂದ್ರೆ ಅದರಲ್ಲಿ ನಿಮಗೆ ಕೋಟಿ ಚೆನ್ನಯರ ದೇಹ ಲಕ್ಷಣಗಳ ಬಗ್ಗೆ, ಗುಣಲಕ್ಷಣಗಳ ಬಗ್ಗೆ ಮಾಹಿತಿ ಸಿಕ್ಕಿದೆ? ಹೌದು. ಕೋಟಿ ಚೆನ್ನಯ್ಯ ಅವರು ನಿಲ್ಲುವ ಭಂಗಿ ಇರ್ಬೋದು. ಸಾಧಾರಣವಾಗಿ ಕೋಟಿ ಚೆನ್ನಯ್ಯ 8 ಪ್ರಮಾಣದಲ್ಲಿ ಬರ್ತಾರೆ. ನಮ್ಮ ಆರ್ಟಿನಲ್ಲಿ ನಾವು ಸಾಮಾನ್ಯ ಮನುಷ್ಯರು ತಲೆಯ 7.5 ಪಾಲಿನಲ್ಲಿ ಇದ್ದೇವೆ. ಪಾಲು ಅಂತೇಳಿದರೆ ಒಂದು ತಲೆ ಇದ್ದರೆ ಅದೇ ಮೇಲೆ 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 ಬಿಟ್ಟರೆ 7.5 ತಲೆ ಅಷ್ಟು. ಇದೇ ನಿಯಮವನ್ನು ಶಿಲ್ಪದಲ್ಲಿ ಕೂಡ ಫಾಲೋ ಮಾಡ್ತಾರೆ. ಅಲ್ಲಿ ತಾಲ ಅಂತ ಕರೀತಾರೆ, ತಾಲ ಅಂತ. ಈ ತಾಲ ಅಂದರೆ ನಾವು ಸಾಮಾನ್ಯ ಭಾಷೆಯಲ್ಲಿ ಪ್ರಮಾಣ ಅಂತ ಹೇಳ್ಬೋದು. ಇಲ್ಲಿ ಈ ನಮ್ಮ ಇಂಡಿಯನ್ಸ್ ಕಲ್ಚರಿಗೆ ಮತ್ತು ಫಾರಿನ್ ಕಲ್ಚರಿಗೆ ಸ್ವಲ್ಪ ವ್ಯತ್ಯಾಸ ಬರ್ತಿದೆ ದೇಹ ರಚನೆಯಲ್ಲಿ. ಮತ್ತು ನಾವು ನಮ್ಮಂಥ ರಾಮ, ಕೃಷ್ಣ, ದೇವಿ, ದೇವತೆ, ಶಿವ, ಪಾರ್ವತಿ ಎಲ್ಲ ಇದ್ದರೆ ಅವರವರ ವಿಶೇಷತೆಗೆ ಸರಿಯಾಗಿ ಈ ತಾಳದಲ್ಲಿ ವ್ಯತ್ಯಾಸ ಬರ್ತದೆ. ಅದರಲ್ಲಿ ಪಂಚತಾಲ, ನವತಾಲ, ಅಷ್ಟತಾಲ ಹೀಗೆ ಬೇರೆ ಬೇರೆ ಉಂಟು. ಅದು ಆಯಾಯ ದೇವತೆಗೆ ಅದು ಸಂಬಂಧಪಟ್ಟಿರುವಂಥದ್ದು. ಈ ಕೋಟಿ ಚೆನ್ನಯನ್ನು ಕೂಡ ನಾವು ಇದೇ ಥರದಲ್ಲಿ ನಾವು ಮಾಡಿದ್ದು. ಮತ್ತು ಈ ಪಾರ್ಧನದಲ್ಲಿ ಬರುವಂತಹ ಕೋಟಿ ಚೆನ್ನಯರ ಬಗ್ಗೆ ಇರುವಂಥ ವಿಶೇಷ ಲಕ್ಷಣವನ್ನು ನಾವು ಅದರಲ್ಲಿ ಫೀಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇವೆ. ಅದು ಜನ ಒಪ್ಪಿಕೊಂಡಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ಅದೊಂದು ಖುಷಿ. ನೀವು ಬರೆದ ಚಿತ್ರ ಕೋಟಿ ಚೆನ್ನಯರನ್ನು ಆರಾಧನೆ ಮಾಡೋ ಎಲ್ಲರ ಮನೆಯಲ್ಲಿ ಅದು ದೇವರು ಅಂತ ಅದನ್ನು ಪೂಜಿಸ್ತಾ ಇದ್ದಾರೆ. ಅದೇ ಚಿತ್ರವನ್ನು ಇಟ್ಟುಕೊಂಡೇ ಪೂಜೆ ಮಾಡ್ತಾ ಇದ್ದಾರೆ. ಇದು ಬಹುಶಃ ಒಂದು ದೊಡ್ಡ ಹೆಮ್ಮೆ. ಇದು ನಾನು ಮಾಡಿದ್ದು ಖಂಡಿತ ಅಲ್ಲ. ಏನೋ ಕೋಟಿ ಚೆನ್ನಯರಿಗೆ ನನ್ನ ಕೈಯಲ್ಲಿ ಮಾಡಿಸುವಂಥ ಒಂದು ಬುದ್ಧಿ ಬಂತು. ಅದು ನನ್ನ ಮೇಲೆ ನನ್ನ ತಲೆಗೆ ಕೈ ಇಟ್ಟರು. ಆ ಮುಖೇನ ನಾನು ಮಾಡಿದ್ದೇನೆ ಹೊರತು ನಾನಂತೂ ಖಂಡಿತ ಮಾಡಿದ್ದಲ್ಲ. ಇದೇ ಥರ ಎಷ್ಟೋ ಜನ ಹೇಳ್ತಾರೆ, ಇದೆಲ್ಲ ಹೇಗಾಯಿತು ನಿಜವಾಗಿ ಗೊತ್ತಿಲ್ಲ, ಏನೋ ಒಂದು ಆಗಿ ಹೋಯಿತು ಅಂತ ಅಷ್ಟೇ ಹೇಳಿದ್ದೇನೆ ಅಷ್ಟೇ. ಯಾಕೆಂದರೆ ರವಿವರ್ಮನಿಗೆ ಈ ಬಡತನದ ಬಗ್ಗೆ ಗೊತ್ತಿಲ್ಲ. ರಾಜಾರವ ವಂಶದಲ್ಲಿ ಇದ್ದವ. ಈ ಮುಖ ಇಷ್ಟು ಚೆಂದ ಹೇಗೆ ಮಾಡ್ತೀರಿ? ಅಮ್ಮನ ಹತ್ರ ಒಂದು ಸಲ ಕೇಳಿದೆ, ಅಮ್ಮ ಇದೆಲ್ಲ ಎಂಥದಮ್ಮ, ನಮಗೊಂದು ಫೋಟೋ ಬೇಕು ಅಂತ. ಇಲ್ಲ ಮಗ, ಅದು ಎಲ್ಲಿ ಸಿಗುವುದಿಲ್ಲ ಅಂತ. ಎಲ್ಲರೂ ನಮ್ಮ ಹತ್ರ ನಾನು ಹೇಳಿದ್ದನ್ನು ಕೇಳಲಿಕ್ಕೆ ಬರುವುದಲ್ಲ, ಅದರಲ್ಲಿ ಒಂದು 4-5 ಜನ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬರುವವರು, ನೆನಪಿಟ್ಕೋ ಅಂತ.